ಅಮ್ಮ ಎಂದರೆ ಸಹನಾಮಯಿ, ಅಮ್ಮ ಎಂದರೆ ತ್ಯಾಗಮಯಿ, ಅಮ್ಮ ಎಂದರೆ ವಾತ್ಸಲ್ಯಮಯಿ. ಹೀಗೆ ಜಗತ್ತಲ್ಲಿರುವಂತಹ ಎಲ್ಲ ಒಳ್ಳೆಯ ಪದವನ್ನು ನಾವು ಅಮ್ಮನಿಗೆ ಹೇಳಬಹುದು. ಈ ಮೇ 10 ಅಮ್ಮನನ್ನ ನೆನಪಿಸ್ಕೊಳ್ಳುವ ದಿನ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಪ್ರತಿದಿನ, ಪ್ರತಿ ಕ್ಷಣ ಕೂಡ ಅಮ್ಮನನ್ನ ನೆನಪಿಸ್ಕೋತೀವಿ, ಅಮ್ಮ ಅಂತ ಕರಿತೀವಿ. ಆದ್ರೆ ಅಮ್ಮನಿಗೋಸ್ಕರ ಮುಡಿಪಾಗಿಟ್ಟಿರುವ ದಿನ ಅಂತ ಹೇಳಿದ್ರೆ ಅದು ಮೇ 10. ಇಂತಹ ಅಮ್ಮನ ಬಗ್ಗೆ ಮಾತಾಡಕ್ಕೆ ಇದೀಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಂಡಿ ಆಗಿರುವಂತಹ ಜನಾರ್ದನ್ ಎಂ ಇದೀಗ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಅಮ್ಮ ಎನ್ನುವ ಬಗ್ಗೆ ನಿಮ್ಮ ಒಂದು 2 ಮಾತು ಸರ್. ಈ ಪ್ರಪಂಚದಲ್ಲಿ ಅತ್ಯಂತ ಮಾಧುರ್ಯವಾದ ಶಬ್ದ ಅಂದರೆ ಅಮ್ಮ. ಯಾಕಂದರೆ ಒಂದು ಹುಟ್ಟಿದಾಗಿಂದ ನಾವು ಬೆಳೆದು ಸಾಯೋ ತನಕ ತಂದೆಗಿಂತ ತಾಯಿ ಮಡಿಲಲ್ಲಿದ್ದರೆ ಅದಕ್ಕಿಂತ ಬೇರೆ ಯಾವುದೂ ಒಂದು ಏನಂತಾರೆ ಸುಖ ನೆಮ್ಮದಿ ಎಲ್ಲಿ ಸಿಗಲ್ಲ. ಯಾಕಂದರೆ ತಾಯಿ ಒಂದು ಗುರುವಾಗಿ, ಒಂದು ತಂದೆಯಾಗಿರ್ಬೋದು. ತಂದೆ ತಾಯಿ ಆಗೋಕ್ಕೆ ಕಷ್ಟ. ಆದರೆ ತಾಯಿ ತಂದೆನೂ ಆಗ್ಬೋದು, ಒಂದು ಗುರುವೂ ಆಗ್ಬೋದು, ಒಂದು ಫ್ರೆಂಡೂ ಆಗ್ಬೋದು, ಒಂದು ಫಿಲಾಸಫರು, ಗೈಡು ಎಲ್ಲ. ಅಂದರೆ ಶಿ ಈಸ್ ಎವ್ರಿಥಿಂಗ್. ಸೊ ಅದಕ್ಕೆ ಅಂತಾರೆ ಮದರ್ ಇಂಡಿಯಾ ಅಂತೀವಿ. ಯಾವುದೇ ಒಂದು ದೇಶ ಇಂದನೇ ಹೋಲಿಸ್ತಾರೆ. ಸೊ ಅಂಥ ಒಂದು ಏನಂತಾರೆ ತಾಯಿ ಮಹತ್ವವನ್ನು ಅಥವಾ ಅವರ ಒಂದು ಸ್ಯಾಕ್ರಿಫೈಸ್ ಇರಲಿ, ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಅವರು ಒಂದು ಇಟ್ಸ್ ಇನ್ಕಂಪ್ಯಾರಬಲ್. ಅಂದರೆ ಯಾರ ಜೊತೆಗೂ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಸೊ ಅಂಥ ಒಂದು ತಾಯಿಯ ದಿವಸ ಅಫ್ಕೋರ್ಸ್ ಬೇರೆ ಬೇರೆ ದೇಶದಲ್ಲಿ ಒಂದು ದಿವಸ ಮಾಡ್ತಾರೆ. ಬಟ್ ನಮ್ಮ ಸಂಸ್ಕೃತಿ ಇದೆ ನಮ್ಮ ಭಾರತ ದೇಶದಲ್ಲಿ. ತಾಯಿಗೆ ನಾವು ಕೊಡುವಷ್ಟು ಗೌರವ ಮರ್ಯಾದೆ ನಾವು ಎಲ್ಲ ನಮಗೆ ಸಣ್ಣವರು ಇದ್ದಾಗಿಂದ ಅದು ಪಾಠ್ಯ ಸ್ಕೂಲ್ನಲ್ಲೇ ಆಗಲಿ ಹೊರಗೆನಲ್ಲೇ ಆಗಲಿ ನಮಗೆ ಕಲಿಸ್ತಾ ಇರ್ತಾರೆ. ಪ್ರತಿ ಒಬ್ಬರನ್ನೂ ಸಹಿತ ನಾವು ಬೇರೆ ಸ್ತ್ರೀನೇ ಸಹಿತ ತಾಯಿ ಥರ ನೋಡೋದು ನಮಗೆ ಕಲಿಸ್ತಾರೆ. ಯಾಕಂದರೆ ತಾಯಿ ಒಂದು ಇರ್ರಿಪ್ಲೇಸಬಲ್. ನೋಬಡಿ ಕ್ಯಾನ್ ರಿಪ್ಲೇಸ್ ಎ ಮದರ್. ಬೇರೆ ಒಂದು ತಂದೆ ಇರ್ಬೋದು, ಬ್ರದರ್ ಇರ್ಬೋದು, ಸಿಸ್ಟರ್ ರಿಪ್ಲೇಸ್ ಮಾಡೋದು. ಬಟ್ ಮದರ್ ಕ್ಯಾನ್ ನೆವರ್ ಬಿ ರಿಪ್ಲೇಸ್ ಬೈ ಎನಿಬಡಿ. ಸೊ ಅಂಥ ಒಂದು ದಿವಸ 10ನೇ ತಾರೀಕು ಬರ್ತಾ ಇದೆ. ತಮ್ಮ ಚಾನಲ್ಗೆ ತುಂಬ ಸಂತೋಷ ಸುದ್ದಿ ಬಿಡುಗಡೆ ಅವ್ರಿಗೆ. ಯಾಕಂದರೆ ಇಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ತಾವು ಮಾಡ್ತಾ ಇದ್ವಿ ಜನರಿಗೆ. ಯಾಕಂದರೆ ಇಟ್ಸ್ ಇಂಪಾರ್ಟೆಂಟ್. ವಿ ಕೀಪ್ ಆನ್ ಟೆಲ್ಲಿಂಗ್ ದಿ ಫ್ಯೂಚರ್ ಜನ್ರೇಷನ್ನು, ಈ ಪ್ರೆಸೆಂಟ್ ಜನ್ರೇಷನ್ ಯಾರಿದೆ ಅವ್ರಿಗೆ ನಮ್ಮ ಟ್ರೆಡಿಷನ್ನು ಅಂದರೆ ನೆಕ್ಸ್ಟ್ ಜನ್ರೇಷನ್ ಕೊಡೋದು ನಮ್ಮ ಕರ್ತವ್ಯ. ಇಂಥ ಒಂದು ಕಾರ್ಯಕ್ರಮದಿಂದ ಡೆಫಿನೆಟ್ಲಿ ಮಕ್ಕಳಿಗೆ ಯಾರು ಕೇಳ್ತಾರೆ ಅವ್ರಿಗೆ ಮತ್ತೊಮ್ಮೆ ಇದು ರಿಮೈಂಡ್ ಮಾಡೋ ಒಂದು ಕೆಲಸ ಆಗುತ್ತೆ. ನಮ್ಮ STM ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪೂಜ್ಯರ ಆದೇಶದಂತೆ ಈ ತಾಯಂದಿರಿಗೆ ನಾವು ಎಷ್ಟೋ ಪ್ರೋಗ್ರಾಮ್ಸ್ ಇಟ್ಟಿದ್ವಿ. ಇತ್ತೀಗ ಹೇಮಾವತಮ್ಮ ಮತ್ತು ಸುಪ್ರಿಯಮ್ಮ ಅವರ ಒಂದು ಆದೇಶದಂತೆ ತಾಯಂದಿರು ಇಡೀ ದಿವಸ ಕೆಲಸ ಮಾಡ್ತಾ ಇರ್ತಾರೆ ಬೆಳಗ್ಗಿಂದ ಸಾಯಂಕಾಲ ತನಕ. ಹೌಸ್ ವೈಫ್ ಇದ್ದರೂ ಅವ್ರಿಗೂ ಇನ್ನೂ ಕಷ್ಟ ಕೆಲಸ ಆ್ಯಕ್ಚುಲಿ ವರ್ಕಿಂಗ್ ವುಮೆನ್ಗಿಂತ. ಸೊ ಅವರು ಸ್ಕೂಲ್ಸ್ಗೆ ಹೋಗಿರ್ತಾರೆ ಮಕ್ಕಳು. ಸಾಯಂಕಾಲ ಹೊತ್ತಿಗೆ ಮಕ್ಕಳಿಗೆ ಏನಾರ ತೋರಿಸ್ಬೇಕು, ಏನಾರ ಆದರೆ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾವು 5 to 7 ಸಾಯಂಕಾಲ 5 ಗಂಟೆಯಿಂದ 7 ಗಂಟೆ ತನಕ ಎಕ್ಸ್ಕ್ಲೂಸಿವ್ಲಿ ಫಾರ್ ವರ್ಕಿಂಗ್ ವಿಮೆನ್ಗೆ, ತಾಯಂದಿರಿಗೆ ಪ್ಲಸ್ ಮನೆ ಹೌಸ್ ವೈಫ್ ಇರೋ ತಾಯಂದಿರಿಗೆ ಒಂದು ಸ್ಪೆಷಲ್ ಸ್ಕೀಮ್. ಅಂದರೆ 5 to 7 ಸ್ಪೆಷಲಿಸ್ಟ್ ಡಾಕ್ಟರ್ಸು ಅವ್ರಿಗೆ ಅವೈಲಬಲ್ ಇದ್ದಾರೆ. ಇದು ತಿಳಿಸೋಕ್ಕೆ ತುಂಬ ಸಂತೋಷ ಪಡ್ತಾ ಇದ್ವಿ. ಇತ್ತೀಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಈ ಒಂದು ಸರ್ವಿಸಸ್. 5 ಗಂಟೆಯಿಂದ 7 ಗಂಟೆ ತನಕ ಅವರು ಸ್ಪೆಷಲಿಸ್ಟ್ ಡಾಕ್ಟರ್ಸು ಇದು ಸೇವೆಗೆ ಇದ್ದಾರೆ. ಯಾಕಂದರೆ ಇದು ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಾಯಿ ಬಗ್ಗೆ ಮಾತಾಡೋ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ತಿಳಿಸ್ತೀನಿ. ಇನ್ನೊಂದೀಗ ನಿಮ್ಮ ಅಮ್ಮನ ಬಗ್ಗೆ ನೀವು ಅವರು ಎಷ್ಟು ಕಷ್ಟಪಟ್ಟಿದ್ರು ನಿಮ್ಮನ್ನ ಬೆಳೆಸಬೇಕಾದ್ರೆ ಆ ದಿನವನ್ನು ನೀವು ಹೇಗೆ ನೆನಪಿಸ್ಕೋತೀರಾ? ನಮ್ಮ ಫಾದರ್ ಹಿ ಈಸ್ ಅನ್ IRTS, ಇಂಡಿಯನ್ ರೈಲ್ವೆ ಟ್ರಾಫಿಕ್ ಸರ್ವಿಸಸ್. ದೊಡ್ಡ ಹೋದಿನಲ್ಲಿದ್ದರು ಸಣ್ಣವರಿದ್ದಾಗಿಂದ. ಅವರು ಯಾವಾಗೂ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತಿದ್ರು. ಹಬ್ಬ ಇಲ್ಲ ಏನಿಲ್ಲ ರೈಲ್ವೇಸ್ನಲ್ಲಿ ಇರೋದ್ರಿಂದ ಹೋದರೆ ಒಮ್ಮೊಮ್ಮೆ. ಬಟ್ ನಮ್ಮ ತಾಯಿ, ನಮ್ಮ ಫಾದರ್ಗೆ 4 ಮಂದಿ ಬ್ರದರ್ಸು, ಒಂದು ಸಿಸ್ಟರ್ ಇದ್ದರು. ಇವ್ರನ್ನೆಲ್ಲ ನಮ್ಮ ತಾಯಿ ಅಂದರೆ ಅವರೇ ಅಂತಾರೆ, ನಮ್ಮ ಚಿಕ್ಕಪ್ಪ, ನಮ್ಮ ಫಾದರ್, ಸಿಸ್ಟರ್ ಇವರೆಲ್ಲ ಅಂತಾರೆ,
ಇವರು ಒಂದು ತಾಯಿಯಾಗಿ ಅವ್ರನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡರು. ನನಗೆ ಈಗ ಸಹಿತ ನೆನಪಿದೆ. ನಮ್ಮ ಚಿಕ್ಕಪ್ಪ ಅಂತಿದ್ರು, ನಮ್ಮ ಫಾದರ್‌ಗೋಸ್ಕರ ಯಾರಾರ ಗಿಫ್ಟ್ ಒಳ್ಳೆ ಶರ್ಟು, ಪ್ಯಾಂಟು, ಯಾಕಂದ್ರೆ ದೊಡ್ಡ ಹೋದೆನಲ್ಲಿದ್ದಾರೆ. ಕೆಲವೊಂದು ಕಂಪನಿ ಕಡೆಯಿಂದ ಗಿಫ್ಟ್ ಬರ್ತವೆ. ಬಂದ್ರೆ ಇವರು ನಿನ್ಗೆ ಯಾಕೆ, ಇವರು ತಮ್ಮನಿಗಿರ್ಲಿ ಅಂತ ಮಗ ಥರ ನೋಡ್ಕೊಂತಿದ್ರು. ಅವ್ರು ಕೊಡ್ತಿದ್ರಂತೆ. ಸೊ ಆ ಥರ ಒಂದು ಫ್ಯಾಮಿಲಿ ಬಾಂಡಿಂಗ್ ಇರಬೇಕು, ಒಂದು ಜಾಯಿಂಟ್ ಫ್ಯಾಮಿಲಿ. ಅವರು ಒಂದು ಈಗ ಸಹಿತ ಅಂತಾರೆ, ನಮ್ಮ ತಾಯಿಗಿಂತ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ರು ಇವರು ಅಂತ. ಸೊ ಆ ಒಂದು ಬಾಂಡೇಜ್ ನಾವು ನಮ್ಮ ತಾಯಲ್ಲಿ ನೋಡಿದ್ವಿ. ನಮಗೂ ಸಹಿತ ಅದನ್ನೇ ಕಲಿಸ್ಕೊಟ್ಟಿದ್ದಾರೆ. ಒಂದು ಅವರು ಜಾಸ್ತಿ ಅಂದರೆ ರೈಲ್ವೇಸ್ ಕ್ಲಬ್ ಇರ್ತಿತ್ತು, ರೈಲ್ವೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಇರ್ತಿದ್ವು. ಅದಕ್ಕಿಂತ ಹೆಚ್ಚಿಗೆ ನಮ್ಮ ತಾಯಿ ಸ್ಪೆಷಲಿ ಫ್ಯಾಮ್ಲಿ ಇದಕ್ಕೋಸ್ಕರನೇ ಜಾಸ್ತಿ ಟೈಮ್ ಕೊಡ್ತಿದ್ರು. ಫ್ಯಾಮ್ಲಿ ಒಂದು ಬಾಂಡಿಂಗ್‌ಗೋಸ್ಕರ ಫ್ಯಾಮ್ಲಿನಲ್ಲಿ ಇರೋ ನಮ್ಮ ಫಾದರ್ ಬ್ರದರ್ಸ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಅವರ ರಿಲೇಟಿವ್ಸ್ ಇರ್ಬೋದು. ಇವರು ಅಡಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮದರು. ಸೊ ಅವರು ಬಂದವ್ರಿಗೆ ರಾತ್ರಿ 10 ಗಂಟೆ 11 ಗಂಟೆಗೆ ಬಂದರೂ ಸಹಿತ ಯಾರಾರ ಗೆಸ್ಟ್ಸು ಅವ್ರಿಗೆ, ಆಯ್ತಮ್ಮ ನಾವು ತಿಂದು ಬಂದೀವಿ, ಎಲ್ಲೆಲ್ಲೋ ನೀವು ಏನು ತಿಂದಿರ್ತೀರೋ ಏನೋ ದಾರಿಯಲ್ಲಿ ಅಂತ ಅವಾಗವಾಗ ಪಾಪ ಎದ್ದು ಅವ್ರಿಗೆ ಏನೋ ಒಂದು ಬಿಸಿ ಬಿಸಿ ಒಂದು ಉಪ್ಪಿಟ್ಟು, ಏನೋ ದೋಸೆನೋ ಇದ್ದರೆ ಏನಿದ್ರೆ ಅದು ಮಾಡಿ ಪ್ರೀತಿಯಿಂದ ಬಡಿಸೋದು ನಾವು ನೋಡಿದ್ವಿ. ಸೊ ಆ ವಿಷಯದಲ್ಲಿ ಎವ್ರಿಬಡಿ ದೇ ಫೀಲ್ ಪ್ರೌಡ್ ಆಫ್ ದೇರ್ ಮದರ್. ಡೆಫಿನೆಟ್ಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಮದರ್. ಓಕೆ. ಈಗ ನೀವು ಎಷ್ಟು ಜನ ಮಕ್ಕಳಿದ್ರಿ? ಅವರು ಈಗ ಪ್ರತಿಯೊಬ್ಬರು ಕೂಡ ಹೇಗೆ ನೋಡ್ಕೋತಾ ಇದ್ರಿ? ನಾನು ಎಲ್ಡೆಸ್ಟ್ ಸನ್ನು ನನ್ನ ಮನೆಯಲ್ಲಿ. ನನಗೆ ಇಬ್ಬರು ಬ್ರದರ್ಸು, ಒಂದು ಸಿಸ್ಟರ್ ಇದ್ದಾರೆ. ಒಂದು ಬ್ರದರ್ ಇತ್ತೀಗ ರಿಟೈರ್ ಆಗಿದ್ದಾರೆ. WCL ಅಂದರೆ ವೆಸ್ಟರ್ನ್ ಕೋಲ್ಡ್ ಫೀಲ್ಡ್ಸ್ನಲ್ಲಿ ತುಂಬ ದೊಡ್ಡ ಹುದ್ದೆನಲ್ಲಿದ್ದು ರಿಟೈರ್ ಆಗಿದ್ದಾರೆ. ಇನ್ನೊಂದು ಬ್ರದರು ಲಂಡನ್ನಲ್ಲಿ ಇದ್ದು ಈಗ ಹೈದರಾಬಾದಿಗೆ ಬಂದಿದ್ದಾರೆ. ಇನ್ನೊಂದು ಸಿಸ್ಟರ್ ಡಾಕ್ಟರ್ ಇದ್ದಾರೆ. ಎಲ್ಲರೂ ನಾವು ಈಗ ಸಹಿತ ಆ ಒಂದು ಪರಂಪರೆ ಇದೆ. ಅಮ್ಮ ಈಗ ಸಹಿತ ನಾವು ಏನೇ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತೊಗೋಬೇಕು ಅಂದರೆ ಫಾದರ್ ಮದರ್ಗೆ ಕನ್ಸಲ್ಟ್ ಮಾಡಿ ಅವ್ರ ಒಪ್ಪಿಗೆ ತೊಗೊಂಡ್ಮೇಲೆ ಮಾತ್ರ ನಾವು ಮಾಡ್ತೀವಿ. ಮನೇಲಿ ಸಹಿತ ಈಗ ಸಪೋಸ್ ನಾನೇನೋ ಒಂದು ಹಣ್ಣು ತರ್ತೀನಿ, ಸ್ವೀಟ್ದು ಫಸ್ಟು ನಾವು ಹೋಗಿ ಕೊಡೋದು ಅಮ್ಮನಿಗೆ. ಅಮ್ಮ ಹಂಚಬೇಕು, ನಾವು ಹಂಚಲ್ಲ. ಈಗ ಸಪೋಸ್ ಒಂದು ಸರ್ವೆಂಟು ಹಬ್ಬದ ದಿವಸ ಕೊಡಬೇಕು, ಏನೋ ಒಂದು ಸ್ಯಾರೀಸು ಅಥವಾ ಟಿಪ್ಸ್ ಥರ ಕೊಡ್ತೀವಿ ನಾವು. ಸೊ ಅದು ನಾವು ನಮ್ಮ ಕೈಯಿಂದ ಕೊಡಲ್ಲ, ಅಮ್ಮನ ಕೈಯಿಂದನೇ ಕೊಡಿಸ್ತೀವಿ ನಾವು. ಹೌದು. ಖುಷಿ ಆಗುತ್ತೆ ಕೇಳ್ಬೇಕಾದ್ರೆ. ಯಾಕಂದ್ರೆ ಈಗಿನ ಟೈಮ್ ನೋಡ್ತೀವಿ ನಾವು, ಮಕ್ಕಳು ದೊಡ್ಡವರಾಗಿ ಉದ್ಯೋಗಸ್ಥರಾದ ನಂತರ ಫಾರಿನ್‌ಗೆ ವಿದೇಶಕ್ಕೆಲ್ಲ ಹೋದ ನಂತರ ತಾಯಿಯನ್ನ ನೋಡೋಕೆ ಯಾರು ಇರೋದಿಲ್ಲ. ಅವರನ್ನ ಯಾವುದೋ ಆಶ್ರಮಕ್ಕೆ ಸೇರಿಸ್ತಾರೆ. ಅಂತಹ ತುಂಬಾ ನಾವು ನೋಡ್ತೀವಿ ಈ ಕ್ಷಣದಲ್ಲಿ. ಸೊ ಅಂತಹವ್ರಿಗೆ ಅಮ್ಮ ಅನ್ನೋದು ಏನೋದ್ರಿಗೆ ನಿಜಕ್ಕೂ ಜ್ಞಾನೋದಯ ಆಗೋದು ಯಾವಾಗ? ಇಲ್ಲ, ಈಗ ನನಗೆ 66 ಇಯರ್ಸು. ನಾನು ಅತ್ಯಂತ ಶ್ರೀಮಂತ ಅನ್ಕೊತೀನಿ. ಯಾಕಂದರೆ ನನ್ನ ಫಾದರ್ ಮದರ್ ಇಬ್ಬರು ಇದ್ದಾರೆ. ಎಸ್ಪೆಷಲಿ ಐ ಆಮ್ ಮೋರ್ ಅಟ್ಯಾಚ್ ಟು ಮೈ ಮದರ್. ನಮ್ಮ ಮದರ್ಗೆ ನಾನು ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ನನಗೆ. ಒಂಥರ ಧೈರ್ಯ ಅವರಿದ್ದರೆ. ತುಂಬಾ ಭಾವುಕರಾಗ್ತಾ ಇದ್ದೀರಾ. ಎಸ್, ಇದುವೇ ಅಮ್ಮನಿಗಿರುವಂತ ಶಕ್ತಿ. ಅಮ್ಮ ಅಂದ್ರೆ ಅದೇ ತರ ಸಮುದ್ರ ತರ. ಹಾಗಾಗಿ ಅಮ್ಮ ಎಂದರೆ ಏನು ಅಂತ ಇಷ್ಟೊತ್ತಿಗೆ ನಮ್ಮ ಜೊತೆ ಹೇಳಿರುವಂತಹ ಜನಸರಿಗೆ ನಮಸ್ತೆ ಹೇಳ್ತಾ, ಒಂದಿಷ್ಟೊತ್ತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ, ಬೆಳ್ತಂಗಡಿ.